ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ಪರವಾಗಿಲ್ಲ. ಈಗ ಫುಲ್ ರಿಕವರ್ ಆಗ್ತಾ ಬರ್ತಾ ಇದ್ದೀನಿ. ಆಯಿತು, 30 ಡೇಸ್ ಆಯಿತು, 1 ಮಂತ್ ಆಯಿತು ನನ್ನ ಮಗಳಿಗೆ. 1 ಮಂತಲ್ಲೇನೇನ ಗೊತ್ತಿಲ್ಲ, ಬೆಳಿಗ್ಗೆ ಸ್ನಾನ ಮಾಡಿ ಒಂದು 1 ಅವರ್ ಮಲಗ್ತಾಳೆ, ಆಮೇಲೆ ಎದ್ದೇಳ್ತಾಳೆ. ಈಗ ಎದ್ದಾಗಿದೆ, ತೋರಿಸ್ತೀನಿ ನೋಡಿ ಹೇಗೆ. ನಿದ್ದೆಲ್ಲ ಆಗಿ ತೊಟ್ಲಲ್ಲಿ ಮಲಗಿಸಿದ್ದೆ, ಅತ್ಲು ಅದಕ್ಕೆ ಇಲ್ಲಿ ಮಲಗಿಸಿದೆ. ಈಗ ಮನೆಯಲ್ಲೂ ಯಾರು ಇಲ್ಲ ಇವತ್ತು, ಎಲ್ಲರೂ ಎಲ್ಲಿ ಯಾರು, ನನ್ನ ಗಂಡ ಮತ್ತು ನಮ್ಮಮ್ಮ ಇಬ್ಬರು ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾರೆ. ಯಾಕಂದರೆ ಅವ್ರದ್ದು ಎಂಥದ್ದೇನೋ ಬ್ಯಾಂಕಿದು ಮತ್ತು ಪಂಚಾಯತಿನ ಕೆಲಸ ಉಂಟು ಅಂತ ಅಮ್ಮಂದು. ಅದು ಈ 2 ಡೇಸಲ್ಲೇನೋ ಮಾಡಬೇಕು ಅಂತ ಹೇಳಿದರು. ಹಾಗೆ ಅಲ್ಲಿಗೆ ಹೋದರು. ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾನೆ, ಇನ್ನು ನಾನು ನನ್ನ ಮಗಳು ಇಬ್ಬರೇ ಇದ್ದೀವಿ. ಆಯಿತು, ಇವತ್ತು ವ್ಲಾಗ್ ಮಾಡೋಣ ಅಂತ ಎನಿಸಿದ್ವಿ ಎಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾಡೋಣ ಅಂತ. 2 ದಿನ ಏನಾಯಿತು, 2-3 ದಿನ ಏನಾಯಿತು ನಾನು ವೀಡಿಯೋ ಏನು ಮಾಡಲಿಲ್ಲ. ಇವಳೀಗ ಎದ್ದು ಬಿಟ್ಲು, ಕುಯ್ಯ ಅಂತ ಮಾಡ್ತಿದ್ದಾಳೆ. ಅದಕ್ಕೆ ಇಲ್ಲಿ ಮಲಗಿಸಿದೆ. ಇನ್ನು ಅಲ್ಲಿ ಬೇಡ ಅಂತ ಇಲ್ಲಿ ಮಲಗಿಸಿದೆ. ಅಲ್ಲಿ ಮಲಗಿಸಿದ್ರು ಒಂದೇ ಮಲಗೋದೇ ಇಲ್ಲ, ತೂಗಿ ಸಾಕಾಯಿತು ನನಗೆ. ತೊಟ್ಲು ಯಾವಾಗ 11ವರೆಗೆ ಎದ್ದಿದ್ದಾಳೆ, 1 ಅವರ್ ತೂಗಿದೆ. ಈಗ ಪರವಾಗಿಲ್ಲ, ಎದ್ದೇ ಇಲ್ಲಿ. ಅದು ಸ್ವಲ್ಪ ನಿದ್ದೆ ಮಾಡಬೇಕು, ಮಕ್ಕಳು ನಿದ್ದೆ ಎಷ್ಟು ಮಾಡ್ತಾರೋ ಅಷ್ಟು ಒಳ್ಳೆಯದಂತೆ. ಏನು ಮಾಡೋದು, ಎದ್ದರೆ ಒತ್ತಾಯ ಮಾಡಿ ಮಲಗಿಸ್ಲಿಕ್ಕೂ ಆಗಲ್ಲ, ಅವಳಾಗಿ ಮಲಗಬೇಕು, ಅಷ್ಟೊತ್ತು ಕಾಯೋದು. ನನಗೆ ಇವತ್ತು ಸಾರು, ಮೀನು ಸಾರು ಉಂಟು, ಬೂತಾಯಿ ಮೀನು. ಅದು ತಿಂದರೆ ಒಳ್ಳೆಯದು ಈ ಟೈಮಲ್ಲಿ, ಬೇರೆ ಯಾವ ಮೀನು ತಿನ್ನಲ್ಲ, ಅದೊಂದು ತಿಂತೀನಿ ಹಾಗೆ. ಮತ್ತು ನೋಡಬೇಕು, ಇವರು ಮಟನ್ ಇದ್ದೇನಾದರೂ ತಂದರೆ ಮಟನ್ ಸೂಪು ಏನಾದರೂ ಮಾಡಬೇಕು ಅಂತಿದ್ದೆ. ಅದೆಂತ ಮಾಡ್ತಾರೆ ಗೊತ್ತಿಲ್ಲ, ನೋಡಬೇಕು. ಮಟನ್ ಇಲ್ಲದ್ರೆ ಮಟನ್ ಸೂಪ್ ಅಲ್ಲಿ ನಮ್ಮ ಮನೆ ಹತ್ತಿರ ಮಾಡ್ತಾರೆ ಒಬ್ಬರು, ಅವ್ರನ್ನ ತಂದರೆ ಮಟನ್ ಸೂಪು, ಇಲ್ಲಾಂದರೆ ಎಂಥದಿಲ್ಲ. ಅವಳು ಅಳ್ತಾ ಇದ್ದಾಳೆ, ನಾನು ಅವ್ಳನ್ನ ಎತ್ಕೊಳ್ತೀನಿ. ಅವಳಷ್ಟಕ್ಕೆ ಆಟ ಆಡ್ತಾ ಇದ್ದಾಳೆ. ಸ್ವಲ್ಪ ಇಟ್ಕೊಂಡೆ, ಆಟ ಆಡಲಿ ಅಂತ ಬಿಟ್ಟೆ. ಯಾಕಂದರೆ ಕೈಯಲ್ಲಿ ಇಟ್ಕೊಂಡ್ರೆ ಮತ್ತು ಕೈ ಬಿಸಿಯಲ್ಲಿ ಮತ್ತು ಕೈಯಲ್ಲೇ ಇಟ್ಕೊಂಡು ಇರಬೇಕು. ಇವತ್ತು ನನ್ನ ಮಗ ಒಂದು ಮಿಸ್ಟೇಕ್ ಮಾಡಿದ್ದಾನೆ. ಈಗ ಸ್ಕೂಲಲ್ಲಿ ಎಂತ ಮಾಡ್ತಾನೆ ಅಂತ ಗೊತ್ತಿಲ್ಲ, ಒಂದು ಬುಕ್ ಬಿಟ್ಟು ಹೋಗಿದ್ದಾನೆ. ನಾನು ನೋಡಿದ್ದು, ಅವರು ಹೋಗಿ ನಾನು ಸ್ಥಾನಕ್ಕೆ ಅಂತ ಹೊರಡುವಾಗ ನೋಡಿದ್ದು. ನೋಡಿ, ಬುಕ್ ಇಲ್ಲೇ ಇಟ್ಟು ಹೋಗಿದ್ದಾನೆ, EVS ಬುಕ್ಕು. ಎಂತ ಮಾಡ್ತಾನೆ ಏನೋ ಗೊತ್ತಿಲ್ಲ, ನೋಡಬೇಕು. ಇವತ್ತು ಬಂದು ಹೇಳ್ತಾನೆ, ಈಗ ಬೊಬ್ಬೆ ಹಾಕಿ. ಅವನು ಬಂದಾಗ ವಿಡಿಯೋ ಮಾಡಲಿಕ್ಕಾದರೆ ಖಂಡಿತ ಮಾಡ್ತೀನಿ, ಅವನು ಏನೆಲ್ಲ ಹೇಳ್ತಾನೆ ನೋಡಿ. ಮತ್ತು ತುಂಬ ಜನ ಹೇಳ್ತಾಯಿದ್ರು ಅವ್ನು ಮಾತಾಡೋದು ಖುಷಿ ಆಗ್ತದೆ ಅಂತ, ತುಂಬ ಥ್ಯಾಂಕ್ಸ್. ಈಗೀಗ ಅವ್ನು ಕಡಿಮೆನೇ ವೀಡಿಯೋಗೆ ಬರೋದು, ನಾನು ತುಂಬ ಒತ್ತಾಯ ಮಾಡಿ ಕರೆದ್ರೆ ಮಾತ್ರ ಬರ್ತಾನೆ. ನೋಡಬೇಕು. ಅವನು ಮೊದಲೆಲ್ಲ ತುಂಬ ಇಂಟ್ರೆಸ್ಟಲ್ಲಿ ವೀಡಿಯೋ ಮಾಡ್ತಾಯಿದ್ದ. ಈಗ ಯಾಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ನಾನು ಮೊಬೈಲ್ ಇಟ್ಕೊಳ್ಳಿಕ್ಕೆ ಬೈತೀನಿ. ಅಂದರೆ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಏನು ಮೌಸಿದ್ದು ಮತ್ತು ಜಾಸ್ತಿ ಬಬಲ್ಸ್ ಎಲ್ಲ ಹಾಕೋದು ಅದೆಲ್ಲ ನೋಡ್ತಾ ಇರ್ತಾನೆ. ಮತ್ತು ಕಾರ್ಟೂನ್ ಟಾಮ್ ಆ್ಯಂಡ್ ಜೆರ್ರಿ ತುಂಬ ನೋಡ್ತಾನೆ. ಅದಕ್ಕೆ ಮತ್ತು ಜಾಸ್ತಿ ಮೊಬೈಲ್ ಕೊಡಬಾರ್ದು ಅಂತ ಗೊತ್ತು, ಅದಕ್ಕೋಸ್ಕರ ಕೊಡೋದಿಲ್ಲ. ಈಗ ಅಭ್ಯಾಸ ನಾನೇ ಮಾಡಿದ್ದು ಫಸ್ಟಿಗೆ. ಸಣ್ಣದ್ರೆ ಊಟ ಮಾಡೋದಿಲ್ಲ ಅಂತ ಮೊಬೈಲ್ ಕೊಟ್ಟೆ, ನನ್ನದೇ ತಪ್ಪು. ಅದಕ್ಕೆ ಈಗ ದೂರ ಇಡೋದು ನಾನೇ. ಅದಕ್ಕೋಸ್ಕರ ಅಂದರೆ ಮೊಬೈಲಿನ ಮಕ್ಕಳ ಕಣ್ಣಿಗೆ ತುಂಬ ಎಫೆಕ್ಟ್ ಅಂತ ಹೇಳ್ತಾರೆ. ಹೌದು, ಗೊತ್ತದು, ಎಲ್ರಿಗೂ ಗೊತ್ತಿರುವ ವಿಷಯನೇ. ಮೊಬೈಲಿಂದ ಆದಷ್ಟು ಮಕ್ಕಳನ್ನು ದೂರ ಇಟ್ಟರೆ ತುಂಬ ಒಳ್ಳೆಯದು, ನಮಗೇನೆ ಒಳ್ಳೆಯದು.